ಯಾಕೆ ಅಂತ ಹೇಳಿದರೆ ಅಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ನಿಂತಿದ್ದಾರೆ. ಆದರೆ ಅದರಲ್ಲಿ ನಾನು ಹೋಗಿ ನಿಂತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಮೇಲೆ. ಅದರಿಂದ ಬೈಕನ್ನು ಹಿಂದ್ಗಡೆ ಕೂತ್ಕೊಳ್ಳೋದಕ್ಕೆ ತೊಂದರೆ ಇಲ್ಲ. ಅದೇನು ಶೋ ಮಾಡಿ ಪ್ರದರ್ಶನ ಮಾಡುವಂಥದ್ದಲ್ಲ ಅದು. ನಾನು ಮೋಟ್ರ್ ಬೈಕಲ್ಲೇ ಓಡಿಸ್ತಾ ಇದ್ದೆ. ನಾನು ನಾರ್ಟನ್ ಮೋಟ್ರ್ ಸೈಕಲ್ಲೇ ಇಟ್ಕೊಂಡಿದ್ದೆ. ನಾನು ಕಾಂಟ್ರಾಕ್ಟ್ ಮಾಡೋದು ಮೊದಲು ಬೈಸಿಕಲ್ ಇಟ್ಕೊಂಡಿದ್ದೆ, ಆಮೇಲೆ ನಾರ್ಟನ್ ಹ್ಯಾಂಡ್ ಗೇರು ಆ ಕಾಲದಲ್ಲಿ 50 ವರ್ಷದಿಂದ ಅದೆಲ್ಲ ಓಡಿಸ್ತಾ ಇದ್ದೆ. ಆಮೇಲೆ ಕಾರು ಓಡಿಸಿದ್ದೇನೆ. ಅಂದರೆ ಜೀವನದಲ್ಲೂ ಹಂತವಾಗಿ ಕಷ್ಟಪಟ್ಟೇ ಮೇಲೆ ಬಂದಿದ್ದೇನೆ. ಯಾವ ಜೀವನದಲ್ಲೇ ಯಾರಿಗೂ ನಾನು ದ್ರೋಹನೂ ಮಾಡಲಿಲ್ಲ, ಲಂಚನೂ ಹೊಡಲಿಲ್ಲ. ನನಗಿರೋ ದೇವರಲ್ಲಿ ಭಕ್ತಿ ಇದೆಯೋ ಅದಕ್ಕೆ ಅನುಗುಣವಾಗಿ ನಾನು ನಡ್ಕೊಂಡು ಬಂದಿದ್ದೇನೆ. ಯಾರೇ ನನ್ನ ಬಗ್ಗೆ ಏನೇ ಟೀಕೆ ಮಾಡಿಕೊಳ್ಳಿ, ನನ್ನ ಜೊತೆ ಭಾಳ ಜನ ಸ್ನೇಹಿತರುಗಳಿದ್ದರು. ಅವರೆಲ್ಲ ಬಿಟ್ಟು ಹೋದ್ರು. ನಾನು ಅವ್ರ ಬಗ್ಗೆ ಎಲ್ಲ ಮಾತಾಡೋದಿಲ್ಲ. ಈ ಭಾಗದಲ್ಲಿ ನಾನು ಲಿಂಗಾಯತರ ವಿರೋಧಿ, ಈ ಭಾಗದ ವಿರೋಧಿ, ಇದೆಲ್ಲ ಅಪಪ್ರಚಾರ ಮಾಡಿದ್ರು. ಕೆಲವರು ಹೋದರು, ಕೆಲವರು ಬರ್ತಿದ್ದಾರೆ. ಅದ್ರ ಬಗ್ಗೆ ಚರ್ಚೆನೇ ಮಾಡೋದಿಲ್ಲ. ನಾನು ಯಾರ ಬಗ್ಗೆ ಏನೂ ಹೇಳೋದಿಲ್ಲ. ಎಂಡಿಂಗ್ ಆಫ್ ಮೈ ಲೈಫ್ I will go with all clean and I will answer before Almighty. I know all these things. ಈ ಭಾಗ 50 ವರ್ಷದ ಹಿಂದೆ ಆಗಿತ್ತು ಅನ್ನೋದು ನನಗೆ ಗೊತ್ತು. ಯಾರ್ಯಾರು ಏನೇನು ಮಾಡಿದ್ರು ಎಲ್ಲ ವಿಷಯ ಗೊತ್ತಿದೆ. ನಾನು ಮಂತ್ರಿಯಾಗಿ 2 ಸಾರಿ ರಾಜೀನಾಮೆ ಕೊಟ್ಟೆ. ನನ್ನನ್ನು ಹೊರಗೆ ಹಾಕಿದರು. ಯಾರೇನೂ ಮಾಡೋಕ್ಕಾಗಲ್ಲ. ಮತ್ತು ಅವರೇ ನನ್ನ ಹತ್ರ ಬಂದರು. ಇದೆಲ್ಲ ವಿಷಯ ಇದೆ. ಅದನ್ನು ಭಗವಂತನ ಆಟ ಇದೆ. ಯಾರೇನು ಭಗವಂತನ ಆಟ ಇದೆ. ಅವನು ಆಡಿಸ್ತಾನೆ. ಅವನು ಎಷ್ಟು ಮಟ್ಟಿಗೆ ಆಡಿಸ್ತಾನೆ ಅಷ್ಟು ಮಟ್ಟಿಗೆ ಓಡ್ತಾನೆ. ಅದಾಯಿತು, ಮುಗಿದು ಹೋಗ್ತಾನೆ ಅಷ್ಟೇ. ಈ ಭಾಗಕ್ಕೆ ಬೆಳಗಾವಿಂದ ಹಿಡಿದು ಬಿದರ್ವರೆಗೆ, ಬಿದರ್ಲೊಂದು ಡ್ಯಾಮ್ ಇದೆ, ಮೀಡಿಯಂ ಡ್ಯಾಮ್, ಅಲ್ಲಿವರೆಗೆ ಕರಂಜಿ. ಅದು ಲೋಯರ್ ಮುಲ್ಲಾಮಾರಿ, ಅಪ್ಪರ್ ಮುಲ್ಲಾಮಾರಿ ತಮ್ಮ ಕತೆ ಹೇಳ್ಬೋದು. ನಾನು ಮಾರ್ಕಂಡೆ ಎಷ್ಟು ಹೇಳಬೇಕು ನಿಮಗೆ. ಇದು ಯಾವುದು ನಿಮ್ಮ ಗುತ್ತಿ ಬಸವಣ್ಣ ಇದೆಲ್ಲ ಹೇಳ್ತಾ ಹೋದರೆ ನನ್ನ ತಲೆ ಒಳಗೆ ಇದಿದೆ, ಎನ್ಸೈಕ್ಲೋಪೀಡಿಯಾ. ಅದರಿಂದ ನಾನು ಮಾಡಿದ್ದೀನಿ. ಭಗವಂತ ನೋಡ್ತಾನೆ. ಹೊಟ್ಟೆಗೆ ಅನ್ನ ಇಲ್ಲೇ ಕೂಲಿ ಹೋಗ್ತಾಯಿದ್ರು. ಬೀದರ್ಲೊಂದು ಡ್ಯಾಮ್ ಇದೆ, ಮೀಡಿಯಂ ಡ್ಯಾಮ್, ಅಲ್ಲಿವರೆಗೆ ಕರಂಜಿ. ಅದು ಲೋಯರ್ ಮುಲ್ಲಾಮಾರಿ, ಅಪ್ಪರ್ ಮುಲ್ಲಾಮಾರಿ ತಮ್ಮ ಕತೆ ಹೇಳ್ಬೋದು. ನಾನು ಮಾರ್ಕಂಡೆ ಎಷ್ಟು ಹೇಳಬೇಕು ನಿಮಗೆ. ಇದು ಯಾವುದು ನಿಮ್ಮ ಗುತ್ತಿ ಬಸವಣ್ಣ ಇದೆಲ್ಲ ಹೇಳ್ತಾ ಹೋದರೆ ನನ್ನ ತಲೆ ಒಳಗೆ ಇದಿದೆ, ಎನ್ಸೈಕ್ಲೋಪೀಡಿಯಾ. ಅದರಿಂದ ನಾನು ಮಾಡಿದ್ದೀನಿ. ಭಗವಂತ ನೋಡ್ತಾನೆ. ಹೊಟ್ಟೆಗೆ ಅನ್ನ ಇಲ್ಲೇ ಕೂಲಿ ಹೋಗ್ತಾಯಿದ್ರು. ಸ್ನಾನ ಮಾಡೋದಕ್ಕೆ ವಾರದಲ್ಲಿ 1 ದಿನ ಮಾಡ್ತಿದ್ರು, ಗೊತ್ತಿಲ್ಲ ನನಗೆ. ಅಂಥ ಕೆಟ್ಟ ಸ್ಥಿತಿ. ಇದನ್ನು ನಾನು ಈ ಭಾಗ ಆ ಭಾಗ ಅಂತ ಮಾಡಿದಂಥ ಪಾಪದ ಹೊರೆ ಹೊತ್ಕೊಂಡು ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ನಾನು ಯಾರು ಏನು ಬೇಕಾದ್ರೂ ಮಾತಾಡಬೇಕು. ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೀನಿ, ಕುರುಬರಿಗೆ ಮಾಡಿದ್ದೀನೋ, ಮುಸ್ಲಿಮರಿಗೆ ಮಾಡಿದ್ದೀನೋ, ಹರಿಜನರಿಗೆ ಮಾಡಿದ್ದೀನೋ, ಗಿರಿಜನರಿಗೆ ಮಾಡಿದ್ದೀನೋ, ಈ ನಾಯಕ ಸಮುದಾಯಕ್ಕೆ ಮಾಡಿದ್ದೀನಿ, ಯಾರಿಗೆ ಅನ್ಯಾಯ ಮಾಡಿದ್ದೀನಿ. ನನ್ನ ಕ್ಯಾಬಿನೆಟಲ್ಲಿ ನೋಡಿ ಅದನ್ನೆಲ್ಲ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲಿಲ್ಲ ನಾನು. ಮೈ ಕಾನ್ಷಿಯನ್ಸ್ ಇಸ್ ಕ್ಲಿಯರ್. ಮುಸ್ಲಿಮರನ್ನ 2 ಸಾರಿ ಅಧ್ಯಕ್ಷ ಮಾಡಿದೆ ಪಾರ್ಟಿಗೆ. ಮುಸ್ಲಿಮರು ಯಾವ್ಯಾವ ಅತಿಥಿ 7 ಜನ ಮುಸ್ಲಿಮರಿಗೆ MLC ಇದನ್ನೆಲ್ಲ ಅಧಿಕಾರ ಕೊಟ್ಟಿದ್ದೇನೆ. ದಯಮಾಡಿ ಯಾರೂ ತಪ್ಪು ತಿಳ್ಕೋಬೇಕಾಗಿಲ್ಲ. ಅವ್ರವ್ರ ಮನಸ್ಸಿಗೆ ಏನೋ ಬರುತ್ತೆ, ಅವ್ರಿಗೇನೋ ಆಸೆ. ಮಂತ್ರಿ, ಮುಖ್ಯಮಂತ್ರಿ ಯಾರು ಮುಂದೆ ಅವ್ರು ಏನೇನಾದರೂ ಆಗಬೇಕಾಗಿದ್ರೆ ಆಗಲಪ್ಪ. ನಮ್ಮದು ಟೈಮು ಸ್ಯಾಟಿಸ್ಫೈಡ್.